ಕೇಂದ್ರ ಸರ್ಕಾರ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಎನ್ಎಂಸಿ ವಿಧೇಯಕ ಜಾರಿ ಮಲ್ತಂಡ ವೈದ್ಯರು ಅತ್ತಂದಿ ನಕ್ಲಿನ ಸೇರ್ಸಾವನ್ವೇರ ಪ್ರಾಕ್ಟೀಸ್ ಮಲ್ಪಂದಿ ನಕ್ಲಿನ ಕನೇರ ಬಲ್ಲಿಂದ ಡಾಕ್ಟರ್ ಎಂ ಅಣ್ಣಯ್ಯ ಕುಳ್ಳಾಲ್ ಪಂತೆರ ಕುಡ್ಲದ ಐಎಂಎ ಸಭಾಂಗಣದ ಎದುರುಡು ಖಾಸಗಿ ವೈದ್ಯರ ನಡಪಾಯಿನ ಪ್ರತಿಭಟನೆ ಆರು ನಮ್ಮ ಕುಡ್ಲದೊಟ್ಟಿಗೆ ಪಾತಿರಿಯರ ಕೇಂದ್ರ ಸರ್ಕಾರ ಜಾರಿ ಮಲ್ಪರೆ ಪಿತಾಡ್ನ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಎನ್ಎಂಸಿ ವಿಧೇಯಕಗೂ ವಿರೋಧ ತೋಜಾದು ಭಾರತೀಯ ವೈದ್ಯಕೀಯ ಸಂಘಟನೆ ಶನಿವಾರ ರಾಷ್ಟ್ರಡೋರ್ಮಿಡ ಕರ್ತವ್ಯಗೂ ಹಾಜಿರಾವಂದೆ ಸ್ಟ್ರೈಕ್ ನಡಪಾಯಿರ ಸೀಕದಕ್ಲಿನ ಪಿದೈದ ಘಟಕ ಬಂದ್ ಆಸ್ಪತ್ರೆ ಡಿತ್ತಿನಕ್ಲಿಗೆ ಸೇವೆಯನ್ನು ಒರಿಪಾವೊಂದು ನಡತಿನ ಸ್ಟ್ರೈಕ್ ಕುಡ್ಲದ ಐಎಂಎ ಘಟಕ ಐಎಂಎ ಸಭಾಂಗಣದ ಎದುರು ಪ್ರತಿಭಟನೆ ನಡಪಾಂಡ ಈ ಪೊರ್ತುಡು ಡಾಕ್ಟರ್ ಎಂ ಅಣ್ಣಯ್ಯ ಕುಳ್ಳಾಲ್ ಉಳ್ತೂರು ನಮ್ಮ ಕುಡ್ಲದೊಟ್ಟಿಗೆ ಪಾತಿರ್ದು ಈ ಹೊಸ ವಿಧೇಯಕ ಜಾರಿಯಾಂಡ ವೈದ್ಯರ ಅತ್ತಂದಿ ನಕ್ಲೆಗ್ಲ ಸೇರ್ಸಾವನ್ವೇರ ಪ್ರಾಕ್ಟೀಸ್ ಮಲ್ಪಂದಿ ನಕ್ಲಿನ ಕನೇರ ಬಲ್ಲಿ ಈ ಬಗೆಟ್ ಡಿಲ್ಲಿಗೆ ಪೋದು ಪ್ರಧಾನಿ ನರೇಂದ್ರ ಮೋದಿಯರ ಡಕೇನುಂದ ಈ ಬಗೆಟ್ ಸಂಸದರು ಚರ್ಚೆ ನಡಪನ ಪೊರ್ತುಡು ಅಕಲು ಜಾಗೃತಿ ವಹಿಸಿರಗಾದ ಸ್ಟ್ರೈಕ್ ಮಲ್ತೊಂದುಲ್ಲ ಅಂತ ಪಂಡೆರ ನಮಗೆ ಶೀತ ಆಗಿದ್ದಕ್ಕೋಸ್ಕರ ನಾವು ಮೂಗನ್ನೇ ಕತ್ತರಿಸಿ ತೆಗಿಬಾರ್ದು. ಎಂಸೆ ಹಳೆಯ ಸಂಸ್ಥೆ, ಸುಮಾರು 70-80 ವರ್ಷ ಹಳೆಯ ಸಂಸ್ಥೆ. ಅದರಲ್ಲಿ ಯಾರೋ ಇಬ್ಬರು ತಪ್ಪು ಮಾಡಿದ್ರು ಅಂತೇಳಿ ಎಲ್ಲರನ್ನು ತೆಗೆಯುವುದಲ್ಲ. ಮತ್ತು ಈಗ ಹೊಸ ಬಿಲ್ ತಂದು ಹೊಸ ಬಿಲ್ಲಲ್ಲಿ ವೈದ್ಯರಲ್ಲದವರನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ನಾಮಿನೇಷನ್ ಜಾಸ್ತಿ ಮಾಡೋದು. ಮೊದಲು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಇಲೆಕ್ಷನ್ ಆಗಿ ಡಾಕ್ಟರ್ಗಳು ಬರ್ತಿದ್ರು. ಈಗ ಯಾವುದೇ ವೃತ್ತಿಪರ ಬಾಡಿಗೆ ಆ ವೃತ್ತಿಯವರೇ ಬರಬೇಕು. ವೈದ್ಯಕೀಯ ವೃತ್ತಿ ಆದರೂ ವೈದ್ಯಕೀಯ, ಆಡಿಟರ್ ಆದರೆ ಆಡಿಟರ್, ಪ್ರೆಸ್ ಆದರೆ ಪ್ರೆಸ್ಸಿನವರೇ ಬರಬೇಕು. ಇನ್ನೇವರನ್ನು ತಂದರೆ ಆ ವೃತ್ತಿಯ ಸಂಸ್ಥೆ ನಡೆಸಲಿಕ್ಕೆ ಆಗೋದಿಲ್ಲ. ಮೆಡಿಕಲ್ ಕೌನ್ಸಿಲಿಗೆ ನಾನ್ ಮೆಡಿಕಲ್ ಪೀಪಲನ್ನು ತರೋದು ಅಥವಾ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡದೇ ಇದ್ದವರನ್ನು ತರೋದು ತಪ್ಪು. ಇದು ಸರಿಯಲ್ಲ ಅಂತ ನಾವು ಹೇಳ್ತಿದ್ದೇವೆ. ಅದನ್ನು ನಾವು ಸರ್ಕಾರಗಳಿಗೆ ಸಾಕಷ್ಟು ಬಾರಿ ಹೇಳಿದ್ದೇವೆ. ಮಂಗಳೂರಿಗೂ ಬಂದಾಗಲೂ JP ನಡ್ಡಾ ಅವರನ್ನ ಮೀಟ್ ಆಗಿದ್ದೇವೆ. ಡೆಲ್ಲಿಯಲ್ಲಿ IMA ಹೋಗಿ ಮೋದಿ ಅವರನ್ನು ಮೀಟ್ ಆಗಿದೆ. ಎಲ್ಲರನ್ನು ಮೀಟ್ ಆಗಿದೆ. ಇದು ತಪ್ಪು, ಇದು ಸರಿಯಲ್ಲ ಅಂತ ನಾವು 25,000 ಜನ ಬೆಳಗಾಂ ಚಲೋ ಮಾಡಿ ಕಳಸರಿ ಬಿಸಿ ಮುಟ್ಟಿಸ್ತೇವೆ. ಹಾಗಾಗಿ ಇವತ್ತು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಬರ್ತಾ ಇದೆ. ಈ ಸಮಯದಲ್ಲಿ ಡಾಕ್ಟರ್ಗಳ ನೋವು ನಾವು ಆಲ್ರೆಡಿ ಹೇಳಿದ್ದವರಿಗೆ ಮತ್ತೊಮ್ಮೆ ಮರುಕಳಿಸಲಿಕ್ಕಾಗಿ ಹೋರಾಟಕ್ಕೆ ನಾವು